Official language. ಕರ್ನಾಟಕದಲ್ಲಿ ಕನ್ನಡ ಅಧಿಕೃತ ಇದು ಮಾಡಬೇಕು ಅಂತ ನಾವು ಹೇಳೋದು. ಹಾಗಾಗಿ ನಮಗೆ 8ನೇ ಪರಿಚಯಕ್ಕೆ ಸ್ವಲ್ಪ ಬಲ ಸಿಗ್ತದೆ. 16 ಇಲ್ಲಿ ನೋಡಿ ಇವಾಗ ವಿಶಾಲ ಒಂದು ಸಿಕ್ಕಿಂ ಅಂತ ಹೇಳಿದ್ರೆ ನಮ್ಮ ಕಾಸರಗೋಡಿನಷ್ಟಕ್ಕೆ ಇರುವ ಒಂದು ರಾಜ್ಯ. ಇಲ್ಲಿ 12 ಭಾಷೆ official ಆಗಿದೆ. ಅದರಲ್ಲಿ ಹೊರರಾಜ್ಯ 2 ಭಾಷೆಗಳು ತಮಿಳುನಾಡಲ್ಲಿ ತಮಿಳು ಇಂಗ್ಲಿಷ್ ಅದು ಕೇರಳದಲ್ಲಿ ತೆಲುಗು ಮತ್ತು ಉರ್ದು. ಮತ್ತೊಂದೇನು ಹೇಳ್ತಾರೆ ಫ್ರೆಂಚ್ ಅಂತ ಲ್ಯಾಂಗ್ವೇಜ್ ಅನ್ನು ಭಾರತೀಯ ಭಾಷೆ ಅಲ್ಲ ಅದನ್ನು ಒಫಿಷಿಯಲ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಮಾಡಿದ್ದು ಗೊತ್ತಾಗ ಫ್ರೆಂಚ್ ಭಾಷೆಯಲ್ಲಿ ಮಾಡಿದ್ದಾರೆ. ಫ್ರೆಂಚ್ ಗೋವಾ ಅಲ್ಲ ಅಂತ ಫ್ರೆಂಚ್ ಅನ್ನು ತಂದ ಪಾಂಡಿಚೇರಿಯಲ್ಲಿ ಯೂನಿಯನ್ ಟೆರಿಟರಿ ಪಾಂಡಿಚೇರಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದ ನೀತಿ ಸಂಹಿತೆ ಅದನ್ನು ಫ್ರೆಂಚನ್ನು ಅಳವಡಿಸಿದ್ದಾರೆ. ಬಾಕಿ ಉರ್ದು ಭಾಷೆಗೆ ಇದ್ದಾಗಿದೆ ನೋಡಿ. ಉರ್ದು ಅಂತಂದ್ರೆ ಭಾರತದ 50% ಮುಸ್ಲಿಮರ ಲ್ಯಾಂಗ್ವೇಜ್. ಭಾರತದ ಭಾಷೆ ಅಲ್ಲ, ಅದು ಕೂಡ ಭಾರತದ ಕೆಲವು ರಾಜ್ಯದಲ್ಲಿ ಅಧಿಕೃತ ಭಾಷೆಯನ್ನು ಇದು ಅಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ನಾನು ನಿಮಗೆ ವಿಧಾನಸಭೆಯಲ್ಲಿ ನಾನು ಇದೊಂದು ಮಂಡನೆ ಮಾಡಿದ್ದೆ. ಇದರಲ್ಲಿ ಕೆಲವೆಲ್ಲ ನಾವು ಅಟ್ಯಾಚ್ ಮಾಡಿದ್ದೇವೆ. 2010 ಮಾಹಿತಿ ಉಂಟಲ್ಲ. ಅಂದರೆ ಹೇಗೆ ಅಂದರೆ ಈಗ ಇದು ಎಲ್ಲ ಸ್ಟೇಟ್ ಅದಾಯಿತು. ಇಲ್ಲಿಂದ ತುಳು ಭಾಷೆ ಬಗ್ಗೆ ಬರ್ತದೆ, ಅಂದರೆ ಹಿನ್ನೆಲೆ ತುಳು ಭಾಷೆ ಹಿನ್ನೆಲೆ ಬರ್ತದೆ. ಮತ್ತೆ ಇದೊಂದು ಹೇಗೆ ಬೆಳವಣಿಗೆ ಆಯಿತು ಇದು ಪ್ರೋಸೆಸ್. ಮತ್ತು ಇದು ನಮ್ಮ ಇದು ಅಂದರೆ ಎಲ್ಲ ಮತ್ತೆ ಭಾಷೆ ಪ್ರಭೇದಗಳು ಹೇಗೆ ಮತ್ತೆ ಇಲ್ಲಿ ಒಂದೊಂದು ಈಗ ಮಂಗಳೂರಲ್ಲಿ ಮಾತಾಡೋ ತುಳು ಸ್ವಲ್ಪ ಚೇಂಜ್ ಇತ್ತು, ವ್ಯತ್ಯಾಸ. ಕನ್ನಡ ಹೇಗಿದೆ ಕಾಸರಗೋಡು ವ್ಯತ್ಯಾಸ. ಅದನ್ನೊಂದು ಸ್ಟೆಪ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಾಗಿ ಸಾಹಿತ್ಯದ ಬಗ್ಗೆ ಮತ್ತೆ ಶಾಸನಗಳು, ತುಂಬ ಶಾಸನಗಳು ಎಲ್ಲ ಭಾಷೆಗೂ ಅದು ನಿಮಗೆ ನೀವು ಬೇಕಾದ್ರೆ ಈ ಚಾನೆಲ್ ಮಾರ ಅವ್ರು ತೆಗಿತಾರೆ.